ನಮಸ್ಕಾರ. ನಾನು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್. ಇವತ್ತೊಂದು ತುಳು ಜನಪದ ರಾಮಾಯಣದ ಅಪರೂಪದ ಒಂದು ಕಥೆಯನ್ನು ನಾನು ಹೇಳ್ತೇನೆ. ಈಗ ನೀವು ಕೇಳಿದಿರಲ್ಲ, ಶಾರದಾಜಿ ಬಂಗೇರ ಅವರು ಹೇಳಿದಂತಹ ತುಳು ಜನಪದ ರಾಮಾಯಣದ ಒಂದು ಸೊಲ್ಲನ್ನು ನೀವು ನೋಡಿದ್ದೀರಿ. ಈ ಕತೆ ಶಾರದಾಜಿ ಬಂಗೇರ ಪಾಡ್ದನಗಾರ್ತಿ ಹೇಳಿರೋ ಪ್ರಕಾರ ಈ ಕತೆ ಇಲ್ಲಿ ಕಥೆಯ ಆರಂಭದಲ್ಲಿ ಜನಕರಾಯ ಮುನಿಸ್ವಾಮಿ ಅಂತ ಹೇಳ್ತಾರೆ. ಜನಕರಾಯನನ್ನು ಅರಸು ಅಂತ ಹೇಳೋ ಬದಲು ಇಲ್ಲಿ ಮುನಿಸ್ವಾಮಿ ಅಂತ ಹೇಳ್ತಾರೆ. ಜನಕರಾಯ ಮುನಿಸ್ವಾಮಿ ಪಶ್ಚಿಮದ ಕಡಲಿಗೆ ಮತ್ತು ಮೂಡಾಯಿ ಕಡಲಿಗೆ ಜಡ್ಪಾಲೆಯನ್ನು ಬಿಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಜಡ್ಪಾಲೆ ಅಂದರೆ ಏನು ಅಂತ ಹೇಳೋದು ಸ್ಪಷ್ಟವಾದ ಚಿತ್ರಣ ಸಿಗುವುದಿಲ್ಲ. ಆದರೆ ಇದು ಬಹುಶಃ ಬಲೆ ಹಾಕುವುದು ಅನ್ನೋ ಅರ್ಥ. ಸಮುದ್ರಕ್ಕೆ ಬಲೆ ಹಾಕ್ತಾನೆ ಜನಕರಾಯ ಮುನಿಸ್ವಾಮಿ. ಆ ನಂತರ ಪಾಡ್ದನಗಾರ್ತಿ ಹೇಳುವಂಥ ಕಥೆಯಲ್ಲಿ ಗೊಂದಲತೆ ಶಿಷ್ಟರಾಮಾಯಣದ ಕತೆ ಬರ್ತದೆ. ಆರಂಭ ಆಗ್ತದೆ ಮೂಡಾಯಿ ಕಡಲಿಗೆ ಪಡ್ಡಾಯಿ ಕಡಲಿಗೆ ಜಡ್ಪಾಲೆಯನ್ನು ಬಿಡ್ತಾನೆ, ಅಂದರೆ ಬಲೆ ಹಾಕ್ತಾನೆ ಅಂತ. ಅದರ ನಂತರ ಉಳುಮೆ ಮಾಡ್ತಾರೆ. ಆಗ ನೇಗಿಲಿಗೆ ಒಂದು ಪೆಟ್ಟಿಗೆ ಸಿಗ್ತದೆ. ಆಗ ಒಂದಷ್ಟು ಹುಡುಗರು ಅದನ್ನು ತಗೊಂಡು ಬರ್ತಾರೆ, ಅದನ್ನು ತೆರೆದು ನೋಡ್ತಾರೆ. ಆಗ ಒಂದು ಮಗು ಇರ್ತದೆ ಅಂತ ಹೇಳಿ ಕತೆ ಮುಂದುವರಿತದೆ. ಒಂದು ತುಳು ಜನಪದ ರಾಮಾಯಣದ ಕಥೆಯನ್ನು ಡಾಕ್ಟರ್ ಅಮೃತ ಸೋಮೇಶ್ವರ ಅವರು ಸಂಗ್ರಹ ಮಾಡಿದ್ದಾರೆ. ರಾಮಕುಂಜತ್ತೂರು ಇವರು ಹೇಳಿದಂತಹ ಕತೆ ಅಂತ ಅವರು ಹೇಳಿದ್ದಾರೆ. ಅದನ್ನು ತುಳು ಸಂಧಿಯಲ್ಲಿ ಸೀತಾ ಕಲ್ಯಾಣ ಅನ್ನುವ ಲೇಖನದಲ್ಲಿ ಈ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ಅವರ ಲೇಖನಕ್ಕೆ ಪೂರಕವಾಗಿ ವೆಂಕಟರಾಜ ಪುಣಿಚಿತಾಯ ಅವರು ಸಂಗ್ರಹ ಮಾಡಿದಂತಹ ಮೇರ ಪಕ್ರಿ ಅನ್ನುವರ ಕೈಯಿಂದ ಪಕ್ರಿ ಮೇರ ಎನ್ನುವರ ಕೈಯಿಂದ ಸಂಗ್ರಹ ಮಾಡಿದ ಪಕ್ರಿ ರಾಮಾಯಣ ಕೂಡ ಇದಕ್ಕೆ ಆಧಾರ ಅಂತ ಹೇಳ್ತಾರೆ. ಜೊತೆಗೆ ವಿಶ್ಲೇಷಣೆ ಮಾಡಲಿಕ್ಕೆ ಅವರು ಒಂದು ಜನಪದ ರಾಮಾಯಣದ ಕಥೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದಾರೆ. ಇದೆಲ್ಲವನ್ನು ಸೇರಿಸಿ ನಾನು ಇಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಇಲ್ಲಿ ಪಾಡ್ದನಗಾರ್ತಿ ಹೇಳಿದ ಹಾಗೆ ಕತೆ ಎಲ್ಲರ ಕಥೆಯಲ್ಲಿ ಕೂಡ ಇದೇ ರೀತಿ ಆರಂಭ ಆಗ್ತದೆ. ಜನಕರಾಯ ಸಮುದ್ರಕ್ಕೆ ಬಲೆಯನ್ನು ಹಾಕ್ತಾನೆ ಅಂತ. ನಂತರ ಕಥೆಯಲ್ಲಿ ಹೇಳ್ತಾರೆ, ಈಗ ತುಳು ಜನಪದ ರಾಮಾಯಣ ಅಮೃತ ಸೋಮೇಶ್ವರ ಸಂಗ್ರಹ ಮಾಡಿದ ಕಥೆಯಲ್ಲಿ ಹೇಳ್ತಾರೆ, ಇಲ್ಲಿ ಜನಕರಾಯ ಬಲೆಯನ್ನು ಹಾಕುವುದಲ್ಲ. ಸಮುದ್ರದಲ್ಲಿ ಯಾರಿಗೋ ಬಲೆ ಹಾಕಿದಾಗ ಅಂಬಿಗರಿಗೆ, ಅಲ್ಲಿ ದೋಣಿಯಲ್ಲಿ ಹೋಗುವಾಗ ಅಂಬಿಗರಿಗೆ ಬಲೆ ಹಾಕಿದಾಗ ಅಂತ ಬರೋದಿಲ್ಲ. ಅಲ್ಲಿ ಅಂಬಿಗರಿಗೆ ಒಂದು ದೇವದಾರು ಮರದ ಪೆಟ್ಟಿಗೆ ತೇಲಿಕೊಂಡು ಬರ್ತದೆ. ದೇವದಾರು ಮರ ಹಗುರ, ಹಾಗಾಗಿ ಪೆಟ್ಟಿಗೆ ತೇಲ್ತದೆ ಅನ್ನೋದಕ್ಕೆ ಅದು ಪೂರಕ. ಇಲ್ಲಿ ಆ ದೇವದಾರು ಮರದ ಪೆಟ್ಟಿಗೆ ತೇಲಿಕೊಂಡು ಬರ್ತದೆ. ಅದನ್ನು ಜನಕರಾಯ ಮುನಿಸ್ವಾಮಿಗೆ ತಂದು ಕೊಡ್ತಾರೆ. ಅದನ್ನು ತೆರೆದು ನೋಡಿದಾಗ ಅದರಲ್ಲಿ ಒಂದು ಮಗು ಇರ್ತದೆ. ಮಕ್ಕಳಿಲ್ಲದ ಜನಕರಾಯ ಅದನ್ನು ತನ್ನ ಮಗಳಾಗಿ ಸ್ವೀಕರಿಸ್ತಾನೆ. ಸಿರಿರಾಮು ದೆಯ್ಯಾರು, ಸೀತಾರಾಮು ದೆಯ್ಯಾರು ಅಂತ ಅದಕ್ಕೆ ಹೆಸರಿಡ್ತಾರೆ. ಸಿರಿ ಸೀತಾಮು ದೆಯ್ಯಾರು ಅಂತ ಆ ಮಗುವಿಗೆ ಹೆಸರನ್ನು ಇಡ್ತಾರೆ. ನಂತರ ಏನಾಗ್ತದೆ ಅಂದರೆ ಜನಕರಾಯನಿಗೆ ಒಂದು ವಿಚಿತ್ರವಾದ ಸಮಸ್ಯೆ ಶುರುವಾಗ್ತದೆ. ಅವನಿಗೆ ಪೂಜೆ ಪುನಸ್ಕಾರ, ಅವನು ಮುನಿಸ್ವಾಮಿ ನೋಡಿ, ಇಲ್ಲಿ ಜನಕ ಅರಸ ಅಲ್ಲ, ಮುನಿ. ಒರಿ ಜನಕರಾಯ ಮುನಿಸ್ವಾಮಿ ಅಂತಲೇ ಪ್ರತಿಪಾಡ್ದನದ ಸೊಲ್ಲು ರಿಪೀಟ್ ಆಗ್ತದೆ ಅಲ್ಲಿ. ಈ ಮುನಿಸ್ವಾಮಿಗೆ ಜಪ ತಪಗಳನ್ನು ಪೂಜಾದಿಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ವಿಶಿಷ್ಟವಾದ ಗರುಡ ಪಕ್ಷಿ ಬಂದು ಅವನಿಗೆ ತೊಂದರೆಯನ್ನು ಕೊಡ್ತದೆ. ಅವನಿಗೆ ತನ್ನ ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಯಾರು ಬಂದರೂ ಕೂಡ ಆ ಗರುಡ ಪಕ್ಷಿಯನ್ನು ಓಡಿಸ್ಲಿಕ್ಕೆ ಆಗುವುದಿಲ್ಲ. ಆಗ ಜನಕರಾಯ ಮುನಿಸ್ವಾಮಿ ಹೇಳ್ತಾನೆ, ಈ ಗರುಡ ಪಕ್ಷಿಯ ರೆಕ್ಕೆಗಳನ್ನು ತುಂಡರಿಸುವವನಿಗೆ ತನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತೇನೆ, ದಾರೆ ಎರೆದು ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಬೇರೆ ಬೇರೆ ಊರಿನ ಅರಸರೆಲ್ಲ ಬರ್ತಾರೆ, ತುಂಬ ಟ್ರೈ ಮಾಡ್ತಾರೆ, ಆಗುವುದಿಲ್ಲ. ರಾವಣ ಕೂಡ ಬರ್ತಾನೆ, ತುಂಬ ಪ್ರಯತ್ನ ಮಾಡ್ತಾನೆ. ಆದರೆ ಗರುಡ ಪಕ್ಷಿ ಅವನ ತೋಳುಗಳನ್ನು ಕುಕ್ಕಿ ಓಡಿಸ್ತದೆ. ಇಲ್ಲಿ ತೋಳ ಬಲ ಉಳ್ಳ ರಾವಣ ಬರ್ತಾನೆ ಅಂತಲೇ ಹೇಳ್ತದೆ ಕಥೆಯಲ್ಲಿ. ಅವನ ತೋಳುಗಳನ್ನು ಕುಕ್ಕಿ ಗರುಡ ಪಕ್ಷಿ ಓಡಿಸ್ತದೆ. ಯಾರಿಂದಲೂ ಆಗುವುದಿಲ್ಲ. ಆಗ ಲಕ್ಷ್ಮಣ ಅಲ್ಲಿ ಬರ್ತಾನೆ. ಆ ಲಕ್ಷ್ಮಣ ಬಂದು ಗರುಡ ಪಕ್ಷಿಯ ರೆಕ್ಕೆಗಳನ್ನು ತುಂಡು ಮಾಡ್ತಾನೆ. ಆಗ ಜನಕರಾಯ ಮುನಿಸ್ವಾಮಿ ಲಕ್ಷ್ಮಣನಿಗೆ ತನ್ನ ಮಗಳನ್ನು ಮದುವೆ ಮಾಡಲಿಕ್ಕೆ ಹೊರಡ್ತಾನೆ. ಆದರೆ ಲಕ್ಷ್ಮಣ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ನನ್ನ ಅಣ್ಣ ರಾಮದೇವರು, ಇಲ್ಲಿ ಸಿರಿರಾಮ ದೇವರು ಊರಲ್ಲಿದ್ದಾನೆ, ನಾನು ಅವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ಹಾಗೆ ತನ್ನ ಅಣ್ಣನನ್ನು ಕರ್ಕೊಂಡು ಬರ್ತಾನೆ. ನಂತರ ಸೀತಾದೇವಿಯ ಸಿರಿ ಸೀತಾಮುದಯ್ಯರನ್ನ ಮದುವೆ ರಾಮನ ಜೊತೆಗೆ ಆಗ್ತದೆ. ಬಾಳೆಯ ಮಂಟಪಕ್ಕೆ ಬರ್ತಾರೆ, ಬಹಳ ಸಂಭ್ರಮದಿಂದ ಶ್ರೀರಾಮ ದೇವರಿಗೆ ಇವರನ್ನು ಮದುವೆ ಆಗ್ತದೆ, ದಾರೆ ಇರುವುದೆಲ್ಲ ಇತ್ಯಾದಿ ವರ್ಣನೆ ಇದೆ.
ಇದಿಷ್ಟು ಕಥೆಯನ್ನು ಅಮೃತ ಸೋಮೇಶ್ವರರು ಸೀತಾ ಕಲ್ಯಾಣ, ತುಳು ಸಂಧಿಯಲ್ಲಿ ಸೀತಾ ಕಲ್ಯಾಣ ಅನ್ನುವಂಥ ಲೇಖನದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಅವರು ಹೇಳ್ತಾರೆ, ಇಲ್ಲಿ ವೆಂಕಟರಾಜ ಕುಣಿಚಿತಾಯರು ಸಂಗ್ರಹಿಸಿದ ಪಕ್ರಿಮೇರ ಅವರಿಂದ ಸಂಗ್ರಹಿಸಿದ ಪಕ್ರಿ ರಾಮಾಯಣ ಇದೆ. ಇದು ಅಪ್ರಕಟಿತ. ಅವರ ಸಮಗ್ರ ಸಾಹಿತ್ಯದಲ್ಲಿ ಕೂಡ ಈ ಪಾಡ್ದನ ಇರಲಿಲ್ಲ ನಾನು ನೋಡಿದ ಹಾಗೆ. ಬೇರೆಲ್ಲಾರು ಇದೆ, ಅವರ ಮನೆಯಲ್ಲಿ ಇದರ ಹಸ್ತಪ್ರತಿ ಏನು ರೆಕಾರ್ಡ್ ಆದ್ದಾರು ಇದೆ ಅಂತ ಹೇಳೋದು ನಮಗಿನ್ನೂ ಗೊತ್ತಿಲ್ಲ. ಇಂತಹ ಒಂದು ಕಥೆಯ ಮೂಲ ಏನಿರ್ಬೋದು ಜನಪದ? ಅದಕ್ಕೆ ಅಮೃತ ಸೋಮೇಶ್ವರ ಹೇಳ್ತಾರೆ, ಇಲ್ಲಿ ರಾಘವ್, ಬಸವರಾಜ್ ಮೊದಲಾದವರು ಸಂಗ್ರಹಿಸಿದಂಥ ಒಂದು ಜನಪದ ರಾಮಾಯಣದ ಒಂದು ಪುಸ್ತಕ ಇದೆ. 1973ರಲ್ಲಿ ಇದು ಪ್ರಕಟ ಆಗಿದೆ. ಇದರಲ್ಲಿ ಒಂದು ಜನಪದ ರಾಮಾಯಣ ಇದೆ. ಮೂಡಿಗೆರೆಯ ಬಳಿ ಇದ್ದಂತಹ ಒಂದು ದಲಿತ ಸಂಪ್ರದಾಯದವರು ಹೇಳುವಂಥ ಒಂದು ರಾಮಾಯಣದ ಕತೆ. ಅದರ ಪ್ರಕಾರ ಜನಕರಾಯನಿಗೆ ಅವನು ಜಪತಪಗಳನ್ನು ಮಾಡಲಿಕ್ಕೆ ಒಂದು ಕಾಗೆ ಬಿಡುವುದಿಲ್ಲ, ಕಬ್ಬಿಣದ ಕಾಗೆ ಬಿಡುವುದಿಲ್ಲ. ಅವನು ಸ್ನಾನ ಮಾಡಿ ಬರುವಾಗ ಅವನ ಮಡಿಯನ್ನು ಕೆಡಿಸ್ತದೆ. ಆಗ ಆ ಕಾಗೆಯನ್ನು ಕೊಲ್ಲುವವರಿಗೆ ಅಥವಾ ನಾಶ ಮಾಡುವವರಿಗೆ ತನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ ಬರ್ತಾನೆ, ಕೊಲ್ತಾನೆ. ಲಕ್ಷ್ಮಣನಿಗೆ ಮದುವೆ ಮಾಡಿ ಕೊಡಲಿಕ್ಕೆ ಹೊರಡು ಲಕ್ಷ್ಮಣ ರಾಮ ಕೊಟ್ಟ ಬೆಂಕಿ ಬಾಣದಿಂದ ಆ ಕಬ್ಬಿಣದ ಕಾಗೆಯನ್ನು ಕೊಂದಿರ್ತಾನೆ. ಹಾಗಾಗಿ ಲಕ್ಷ್ಮಣ ಸೀತೆಯನ್ನು ಮದುವೆ ಆಗಲಿಕ್ಕೆ ಒಪ್ಪುವುದಿಲ್ಲ. ರಾಮನಿಗೆ ಮುಂದೆ ಮದುವೆ ಆಗ್ತದೆ. ಇದು ಮೂಡಿಗೆರೆಯ ಸಂಪ್ರದಾಯದ ಕನ್ನಡ ಜನಪದ ರಾಮಾಯಣದ ಸಾರಾಂಶ. ಈಗ ವೆಂಕಟರಾಜ ಕುಣಿಚಿತಾಯರು ಪಕ್ರಿಮೇರ ಅವರಿಂದ ಸಂಗ್ರಹಿಸಿದ ತುಳು ಜನಪದ ರಾಮಾಯಣದಲ್ಲಿ ಒಂದು ಚಂಡಾಲ ಪಕ್ಷಿ ಬಂದು ಜನಕರಾಯನಿಗೆ ತೊಂದರೆ ಕೊಡ್ತದೆ. ಆಗ ಲಕ್ಷ್ಮಣ ಬಂದು ಅದನ್ನು ಸಂಹಾರ ಮಾಡ್ತಾನೆ. ಆದರೆ ಲಕ್ಷ್ಮಣ ಕೂಡ ರಾಮ ಕೊಟ್ಟ ಬಿಲ್ಲು ಬಾಣದಿಂದ ಸಂಹಾರವನ್ನು ಮಾಡಿರ್ತಾನೆ. ಆಗ ತನ್ನ ಮಗಳನ್ನು ಲಕ್ಷ್ಮಣನಿಗೆ ದಾರೆ ಎರೆದು ಕೊಡಲಿಕ್ಕೆ ಜನಕರಾಯ ಹೊರಟಾಗ ಲಕ್ಷ್ಮಣ ತನ್ನ ಬಿಲ್ಲು ಬಾಣಗಳಿಗೆ, ಅಂದರೆ ರಾಮನ ಪ್ರತೀಕ ರಾಮ ಕೊಟ್ಟಂತಹ ಬಿಲ್ಲು ಬಾಣ, ಹಾಗಾಗಿ ಆ ಬಿಲ್ಲು ಬಾಣಗಳ ಜೊತೆಗೆ ಸೀತೆಯ ಮದುವೆ ಆಗ್ತದೆ. ಅಂದರೆ ಅದು ರಾಮನ ಜೊತೆ ಮದುವೆ ಆಗ್ತದೆ ಅಂತ ಅರ್ಥ. ಮೊದಲು ಅರಸರಲ್ಲಿ ಎಲ್ಲ ಇಂತಹ ಒಂದು ಪದ್ಧತಿ ಇತ್ತಂತೆ. ತನ್ನ ಖಡ್ಗಕ್ಕೆ ಮದುವೆ ಮಾಡುವಂಥದ್ದು, ಏನು ಪಲ್ಲಕ್ಕಿಯ ಕೊಂಬಿಗೆ ಮದುವೆ ಆಗುವಂಥದ್ದು ಇತ್ಯಾದಿ ಅಂತ ಪದ್ಧತಿಯೆಲ್ಲ ಇತ್ತಂತೆ. ಬಹುಶಃ ಅದರ ಒಂದು ಕಲ್ಪನೆ ತುಳು ಜನಪದ ರಾಮಾಯಣದಲ್ಲಿ ಕೂಡ ಬಂದಿದೆ. ಹೀಗೆ ಬಹಳ ವಿಶಿಷ್ಟವಾದ ಭಿನ್ನವಾದ ಕತೆ ತುಳು ಜನಪದ ರಾಮಾಯಣದಲ್ಲಿ ಇದೆ. ಸೀತೆಯ ಹುಟ್ಟು, ಸೀತೆಯ ಮದುವೆ ಆಗುವ ತನಕದ ಕತೆ ಮಾತ್ರ ತುಳು ಜನಪದ ರಾಮಾಯಣದ್ದು ಸಿಕ್ಕಿದೆ. ಬಹುಶಃ ಇದನ್ನು ಪಾಡ್ದನ ರೂಪದಲ್ಲಿ ಇದೆಲ್ಲೂ ಸಂಗ್ರಹ ಆಗಿಲ್ಲ. ಇಲ್ಲಿ ಮುಂದೆ ತುಳು ಜನಪದ ಪಾಡ್ದನಗಾರ್ತಿ ಶಾರದಾಜಿ ಬಂಗೇರ ಅವರು ಹಾಡಿದಂತಹ ಜನಪದ ರಾಮಾಯಣದ ಆರಂಭ, ತುಳು ಜನಪದ ರಾಮಾಯಣದ ಆರಂಭದ ಕೆಲವು ಏನೊಂದು 5 ನಿಮಿಷ ಪಾಡ್ದನ ಇದೆ. ಅದನ್ನು ನೀವು ಇಲ್ಲಿ ಕೇಳ್ಬೋದು. ಇದರಲ್ಲಿ ಜನಕರಾಯ ಮುನಿಸ್ವಾಮಿ ಕಡಲಿಗೆ ಜಡ್ಪಾಲೆಯನ್ನು ಬಿಡ್ತಾನೆ, ಬಹುಶಃ ಬಲೆಯನ್ನು ಹಾಕ್ತಾನೆ. ಆಗ ಒಂದು ಪೆಟ್ಟಿಗೆ ಸಿಗ್ತದೆ ಅಂತ ಕತೆ ಆರಂಭ ಆಗ್ತದೆ. ಆದರೆ ಮತ್ತೆ ಪುನಃ ಕಥೆಯಲ್ಲಿ ಟ್ವಿಸ್ಟ್ ಆಗ್ತದೆ, ನೇಗಿಲಿಗೆ ಸಿಗ್ತದೆ ಅಂತ. ಬಹುಶಃ ವಾಲ್ಮೀಕಿ ಅಥವಾ ಶಿಷ್ಟ ರಾಮಾಯಣದ ಕತೆ ಅಲ್ಲಿ ಏನು ಮಿಶ್ರಣ ಆಗಿದೆ. ಪಾಡ್ದನಗಾರ್ತಿಗೆ ಕತೆ ಹೇಳುವಾಗ ತುಂಬ ಹಿಂದೆ ಸಣ್ಣಾಗಿರುವ ಕಲ್ತದಂಥದ್ದು ಇಲ್ಲಿ ಗೊಂದಲ ಆಗಿರ್ತದೆ. ಬಹುಶಃ ಪ್ರಸ್ತುತ ಶಾರದಾಜಿ ಬಂಗೇರ ಅವರು ಹಾಡಿದಂಥ ತುಳು ಜನಪದ ರಾಮಾಯಣ ಮಾತ್ರ ಧ್ವನಿ ರೂಪದಲ್ಲಿ ಸಿಗ್ತದೆ. ಬೇರೆ ಯಾರು ಕೂಡ ಹಾಡಿದ್ದು ನಮಗೆ ಸಿಗುವುದಿಲ್ಲ. ಎಲ್ಲರೂ ದಾಖಲಾಗಿ ಪುಣ್ಚಿತಾಯರು ಮಾಡಿದ್ದು, ಪಕ್ರಿಮೇರ ಅವರಿಂದ ಸಂಗ್ರಹ ಮಾಡಿದ್ದು ಇದೆಯಾ ಏನೋ. ಬಹುಶಃ ಅಮೃತ ಸೋಮೇಶ್ವರರು ರಾಮಕುಂಜತ್ತೂರು ಅವರಿಂದ ಕಥಾನಕವನ್ನು ಮಾತ್ರ ಸ್ವೀಕರಿಸಿದ್ದಾರೆ. ಬಹುಶಃ ಅದು ರೆಕಾರ್ಡ್ ಆಗಲಿಲ್ಲ, ಬಹುಶಃ ಅದು ಪಾಡ್ದನವಾಗಿ ಇಲ್ಲ. ಈ ಬಗ್ಗೆ ಎಲ್ಲೂ ನಮಗೆ ಮಾಹಿತಿ ಸಿಗಲಿಲ್ಲ. ಈ ಬಗ್ಗೆ ಮಾಹಿತಿ ತಿಳಿಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಮುಂದೆ ನೀವು ಆ ಜನಪದ ಪಾಡ್ದನಗಾರ್ತಿ ಶಾರದಾಜಿ ಬಂಗೇರ ಅವರು ಹಾಡಿದಂತಹ ಪಾಡ್ದನವನ್ನು ಕೇಳ್ಬೋದು. ಎಲ್ಲೆಡೆ ಶೇರ್ ಮಾಡಿ ಬೆಂಬಲ. ಜಡಪಾಲೆ ಉಡ್ತೇರಿ ಗೌಲು ಪಡ್ಡಾಯಿ ಕಡಲಲ್ಲಿ ಒಂಜಿನೇ ಜಡಪಾಲೆ ಉಡ್ತೇರಿ ಗೌಲು ತೆನ್ಕಾಯಿ ಕಡಲು ಒಂಜಿನೇ ಜಡಪಾಲೆ ಉಡ್ತೇರಿ ಗೌಲು ಪಡ್ಡಾಯಿ ಕಡಲಿಗೆ ಒಂಜಿನೇ ಜಡಪಾಲೆ ಉಡ್ತೇರಿ ಮುನಿಯಾರು ಮೂಡಾಯಿ ಕಡಲು ಕೋರೆ ಜನಕರಾಯ ಮುನಿಯೇ ಪುತ್ರನೇ ಫಲನೇ ಸಂತಾನ ಇಜ್ಜಂದೆ ಜನಕರಾಯ ಮುನಿಕೂಲು ಭೂಮಿನೇ ಒತ್ತುದು ವಿತ್ತದು ಮೂಲೆನೆ ಡೆಪ್ಪುನ ಕಾಲೋಡು ನಾಯರೆ ಪತ್ತದ ರತ್ತೋದು ಬೋನಾಗ ತಿಕ್ಕೂಲ ಜನಕರಾಯ ಮುನಿ ಓರೆ ಜನಕರಾಯ ಮುನಿಯೇ ಒಂಜಿಲ ಕಂಡದ ಬೇರೆಡೆ ದೆತ್ತದು
ಒಕ್ಕೊಂಜಿ ಕಂಡೋಗು ಬೋನಾಗ ತಿಕ್ಕೂಲು ನಾ ಏರಿದ ಕೊಡಿತೆ ತಿಕ್ಕೂಲು ಪೆಟ್ಟಿಗೆ ಅಯ್ಯಯ್ಯೋ ದೇವೇರೆ ಉಲವೂಲು ದೇವೇರೆ ಉಲುವಂಜಿ ಪೆಟ್ಟಿಗೆ ಉತ್ತೂದು ಬದನಂದು ತೂನಾಗ ಪಂಪೇರು ಓರಿ ಜನಕರಾಯ ಮುನಿಯೇ ಕೂಡೋನ ಮಣಿಲು ಲೆತ್ತೇರು ದೇವೇರೇನು ಜನಕರಾಯ ಮುನಿಕ್ಲೇನು ವಾರಿಯರೆ ಪಂಡದು ಒಂದು ಒಂಜಿ ಜಡಪಾಲ ಬಣ್ಣಾಗ ನೆತ್ತಂಜಿ ಕೋಡಿಡಿ ಒಂಜಿಲ ಪಿಟಿಗೆನೆ ಬತ್ತನ ಕಾರಣ ದಾಯ್ತಂದು ಕೆಂಡೆರೆ ಮುನಿಕುಲು ಓರಿ ಜನಕರಾಯ ಮುನಿಯೇ ಏರೆಲ ಪತ್ತು ಮಾನಿಲೆತ್ತೆರು ದಂಡಿಗೆ ನೆತ್ತೇರು ಪೆಟ್ಟಿಗೆನು ಕೋನೋದು ಚಾವಡಿ ನಡುವಾರ ದೀಪವೇರು ಮುನಿಯಾರು ಓರಿ ಜನಕರಾಯ ಮುನಿಯೇ ಪೆಟ್ಟಿಗೆ ದೆತ್ತದು ವಿಡಪೋಣ ಪುರ್ತಗು ಏರೆಗು ಬಾಗಿಲು ಲೆಪ್ಪೆರೆ ಲಾಭೋಜಿ ಆತಲ ಪುರ್ತಗು ಜತ್ತೋನು ಏದಲ ಪರ್ಗೆದ ಇತ್ತೆರ್ದು ಬರ್ಪೋರು ಓರಿ ಜನಕರಾಯ ಮುನಿಯೇ ಪೆಟ್ಟಿಗೆನೆ ಪತ್ತದು ದೆತ್ತದು ದಿನಗ ಹಗರೋನೆ ಆಪುನ ಪುತ್ತು ಬಾಗಿಲು ದೆತ್ತೆರು ಉಳಾಯಿ ತುನಗ ಒಳಿಯ ಕೆದಗೆದ ಲೆಕ್ಕೋಡಿ ತುಜುಲು ಒಂಜಿ ಬಾಲೆದಾರು ಕೋನೆ ತೋಜುಲು ಒಂಜಿ ಜನಕರಾಯ ಮುನಿಯೇ ಏರಪ್ಪ ಕೆನುಲೆ ಊರುದ ಬರಗೆರೆನು ಲೆಪ್ಪದೇರು ದೇವೇರು ಊರುನು ಕೂರಲ ಕೋಟುಲ ಪಾಡುದು ಪುತ್ರ ಬಲ ಸಂತಾನ ಇಜ್ಜಂದಿ ಊರುಡು ಒಲಿಯಂದಿ ಕೆದಗೆದ ಲೆಕ್ಕನೆ ತೋಜುಂದು ವಾಲೆದ ಉರ್ವಾದು ತೋಚಿದುದು ಮುನಿಕ್ಲೆಗು ಓರಿ ಜನಕರಾಯ ಮುನಿಯೇ ಬಾಲೆನೆ ಪತ್ತದು ಮಾನದು ಒಚ್ಚಾದು ಊರುದ ಮುನಿಕ್ಲೇನು ಸೇಸಬೇರುದೆ ಮುನಿಯಾರು ಓರಿ ಜನಕರಾಯ ಮುನಿಯೇ ನಾಲುಲ ಜಡಪಾಲೆ ಮುಡುತು ನಾ ಬತ್ತದು ಒಂಜಿಲ ಜಡಪಾಲೆ ದಾನೇನೆ ಬತ್ತುಜಿ ಪಂಡದು ವಾರಿಲ ಎತ್ತೇನೆ ಎಚ್ಚನೆ ಮಲ್ತೊಂದು ಇಪ್ಪಿನ ಕಾಲೋಡು ಕೋಂಡತ್ತು ಕೊರಿಯರು ಮಾ ಪಂಡೇರು ಓರಿ ಜನಕರಾಯ ಮುನಿಯೇ ಸಿರಿಲ ಭೂಮಿಲ ದೇವಿಲ ಪುಟ್ಟದ ಕೊರಿನ ಬಿದ್ದದು ಕೊರಿನ ವಾಲರು ಎನ್ನಡೆ ವಲೆಗೆ ಎಂಚನೆ ಕುದಾರು ಪುರ ಪೋದಿ ಪುನಿಂದು ಕೊಂಡದು ಮಾತೆರು ಸೇರಿರಿ ಕೂಟೋಡು ಕೆನ್ನಗ ತಿಮಿಂಗಿಲಂದೆ ಪಂಡೇರು ಭೂಮಿ ದೇವಿ ಪಂಡೇರು ಸಿರಿ ಸೀತಮ್ಮ ದೇವಿಂದೇ ಪಂಡೇರು ಓರಿ ಜನಕರಾಯ ಮುನಿಯೇ ಓರಿ ಜನಕರಾಯ ಮುನಿಯೇ ಮಿಥಿಲೆ ರಾಜೋಡು ಮುಟ್ಟುದು ಬಳತದು ಈತಲ ವರ್ಷೋಡು ಪುತ್ರ ಬಲ ಸಂತಾನ ಇಜ್ಜಂದಿ ದೇಶೋಡು ಒಂಜಿನ ಪೆಟ್ಟಿಗೆ ಹೊಡೆತದು ತೂನಾಗ ಪೊನ್ನುಲ ವಾಲೆದ ಒರ್ವಾದು ಭಕ್ತಿನ ಸಂತೋಷ ಸುದ್ದಿನು ಊರೂರು ಡಂಗುರ ವರ್ಷದೇರು ಮುನಿಯಾರು ಮುನಿಕೂಲೆನು ಲೆತ್ತದು ಯಾಗನೆ ಮಲ್ಪಾದು ವಾಲೆಗೆ ಪುದಾರು ಪುರ ಪೂಜಿದ್ದೇರು ಮೀತಿಲೆ ರಾಜೋಡೆ ವಾರಿ ಮಲ್ಲಗ ಮತ್ತು ಗೌಜಿಡು ಇಪ್ಪುನ ಕಾಲೋಡು ಕೆಮ್ಮೇರು ಓರಿ ಜನಕರಾಯ ಮುನಿಯೇ ಈತಲ ಭೂಮಿಯೇ ದೇವಿನ ಮಗಲು ಸೀತೆಂದು ಎಂಕಿಲ ಒಡೆದು ಕೊತ್ತಿನ ಲೆಕ್ಕೋಡು ಮಲೆದು ಒಂಜಿಲು ಭೂಮಿ ದೇವಿ ಮಗಲು ಸಿರಿ ಸೀತಮ್ಮ ದೇವಿಂದು ಮಲ್ಕನ ಲೆಕ್ಕೋಡು ಶ್ರೀರಾಮ ದೇವೇರೆಗೆ ಬಡದ್ಯಾದ ಇಪ್ಪುನ ವಿಷ್ಣುನ ಬಡದ್ಯಾದ
ಲಕ್ಷ್ಮೀಲ ಇತ್ತಿಲೆಕ್ಕ ರಾಮನ ಒಡೆದಿ ಸೀಟದ ಇಪ್ಪಾಡು ಗಿಟ್ಟದ ಕಾಲೋಗು ಯಜ್ಞದ ಕಾಲೋಡು ಮುನಿಕ್ಲೇನು ಲೆತ್ತದು ಪಂಡೇರು ಮುನಿಯಾರು ಓರಿ ಜನಕ್ರಾಯ ಮುನಿಯೇ ತೊಟ್ಟಿಯಲು ಪಾಡಿಯರು 4 ಜನ ಬಿನ್ನೇರು பொன்னூலேன்னு லெத்துது சாக்கரேன்னு வீயரு வாலேனே வீயரு என்னேதா ಸಲಬರ ಮಲ್ಪಾಯರು ಮುನಿಕೋಲು ಬಂಗಾರು ಪದ್ದೆಯಿ ಕೈಗೆ ಚಲಕ್ಕೆ ಕರೆಗೆ ಕರಕದ ತಕ್ಕ ತಕ್ಕ ಸೊಂಟವು ಪನ್ನನೆವಲ ಕಟ್ಟದೆ ಪುರ ಪುದರು ಪುರ ಪೂರಿ ತೆರು ದೇವರು ಓರಿ ಜನಕ್ರಯ ಮುನಿಯೇ ಐದು ಮಕ್ಕಳು ಸೇರಿದ್ದೆ ಹಂಗ